ಹಿಂದೂ ಜಾಗರಣ ವೇದಿಕೆ ಮೂಡಬಿದ್ರೆ ತಾಲೂಕು ಬೂತರಾಜಗುಡ್ಡೆ ಘಟಕ ಕೆಲ್ಲಪುತ್ತಿಗೆದರ ಆಶ್ರಯದಲ್ಲಿ ಕೆಲ್ಲಪುತ್ತಿಗೆಯ ಎದೆಟು ಬರ್ಕೆ ಗತಿಯಲ್ಲಿ ವಿಶೇಷ ಆಟೋಟ ಸ್ಪರ್ಧೆ ಕೆಸರ್ದ ಗೊಪ್ಪು 2021 ನಡೆಯಿತು. ಬೆಳುವಯ್ಯ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಭಾಸ್ಕರ್ ಎಸ್ ಕೋಟ್ಯಾನ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಹಿಂದೂ ಸಂಘಟನೆಗಳು ನಮ್ಮ ಧರ್ಮ ಬೆಳೆಯಲು ಸಹಕಾರಿ. ಸಂಘಟನೆಯ ಮೂಲಕ ಸಹಕಾರ, ಉತ್ತಮ ಕಾರ್ಯಕ್ರಮ ಮತ್ತು ಕ್ರೀಡೆಗಳನ್ನು ಸಂಯೋಜಿಸಿದಾಗ ಚಂದ್ರು ಸೇರುತ್ತಾರೆ. ಆಗ ಸಂಘಟನೆಗಳು ಬೆಳೆಯುತ್ತದೆ ಎಂದು ಹೇಳಿದರು. ಎಂಚ ಶುರುವಾತನ ಪಂಡ ಏನೈತ ಬಗ್ಗೆ ಭಾರಿ ವಿಮರ್ಶೆ ಮಲ್ತೆ. ಕೆರಿಲ ಗಣರಾಜ್ ಭಟ್ ದಿಕ್ಸೂಚಿ ಭಾಷಣ ಮಾಡಿ, ಸದೃಢ ಯುವಕರು ಬೆಳೆಯುವುದು ಕೆಸರು ಗದ್ದೆಯಲ್ಲಿ. ನಮಗೆ ಬದುಕುವ ಪಾಠವನ್ನ ಕೆಸರು ಕಲಿಸುತ್ತದೆ. ಕೆಸರಿನಲ್ಲಿ ಓಡಿದಾಗ ಕಾಲುಗಳು ಎಳೆಯುತ್ತದೆ, ಕೂತು ಹೋಗುತ್ತವೆ ಮತ್ತು ನಮ್ಮ ಹೆಜ್ಜೆಯನ್ನ ತಪ್ಪಿಸುತ್ತದೆ. ಆದರೆ ಇಂತಹ ಸವಾಲುಗಳನ್ನು ಎದುರಿಸಿ ಗುರಿ ತಲುಪುವ ಛಲವನ್ನ ನಮ್ಮಲ್ಲಿ ತುಂಬುತ್ತದೆ. ಮಸಾಜ್ ಸೆಂಟರ್ನಲ್ಲಿ ಆಗದ ಅದ್ಭುತ ಮಸಾಜ್ ಅನ್ನ ಕೆಸರು ಮಾಡುತ್ತದೆ ಮತ್ತು ಉತ್ತಮ ವ್ಯಾಯಾಮ ನೀಡಿ ಆರೋಗ್ಯವನ್ನ ಸದೃಢಗೊಳಿಸುತ್ತದೆ ಎಂದು ಹೇಳಿದ್ರು. ನಮ್ಮ ಹಿರಿಯರು ಬಾಳಿ ಬದುಕಿ ತೋರಿಸಿದ್ದಾರೆ. ಅದೆಷ್ಟೋ ಏಳು ಬೀಳುಗಳನ್ನು ಕಂಡು ಈ ಸವಾಲುಗಳನ್ನೆಲ್ಲ ಮೆಟ್ಟಿ, ಇದು ನನ್ನ ಭೂಮಿ, ಇದು ನನ್ನ ರಾಷ್ಟ್ರ, ನಾವು ಒಬ್ಬ ಹಿಂದೂ, ನಾವು ಎಲ್ಲ ಒಂದು ಅಂತ ಬದುಕಬೇಕಾದ್ರೆ ವ್ಯಾಯಾಮ ಬೇಕು, ಕಟ್ಟಮಸ್ತಾದ ಶರೀರ ಬೇಕು, ಆರೋಗ್ಯ ಬೇಕು. ಬಂಧುಗಳೇ, ಸವಾಲುಗಳೆಷ್ಟು ನಮ್ಮ ಪಕ್ಕದ ಕಾರ್ಕಳ ತಾಲೂಕಿನಲ್ಲಿ ನಿತ್ಯವೂ ಅನುಭವಿಸ್ತಾ ಇದ್ದೇವೆ. ನಮ್ಮ ಮೂಡಬಿದ್ರೆಯಲ್ಲೂ ಅನುಭವಿಸ್ತಾ ಇದ್ದೇವೆ ನಾವು. ಹಿಂದೂ ಜನಜಾಗೃತಿ ವೇದಿಕೆಯ ಮೂಡಬಿದ್ರೆಯ ತಾಲೂಕು ಘಟಕದ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಸುವರ್ಣ ಅವರು ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಫೆಡರೇಷನ್ ಆಫ್ ಕ್ವಾರಿ ಅಂಡ್ ಸ್ಟೋನ್ ಕ್ರಷರ್ ಆನರ್ಸ್ ಅಸೋಸಿಯೇಷನ್ ಇದರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ರವೀಂದ್ರ ಬಜಗೋಡಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ವಕೀಲೆ ವಿಜೇತಾ ಸನತ್, ಪ್ರಗತಿಪರ ಕೃಷಿಕ ಅಶೋಕ್ ಶೆಟ್ಟಿ, ಎದೆಟು ಬರ್ಕೆ ಗುಮ್ಮಣ್ಣ ಪೂಜಾರಿ, ಹಿಂದೂ ಜನಜಾಗೃತಿ ವೇದಿಕೆಯ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್, ಉಪಾಧ್ಯಕ್ಷ ಹರೀಶ್ ಅಬ್ಲಮುಗುರು, ಪ್ರಚಾರ ಪ್ರಮುಖ ಸಂದೀಪ್ ಪಂಪ್ವೆಲ್, ತಾಲೂಕು ಅಧ್ಯಕ್ಷ ಸಮಿತ್ ರಾಜ್ ತೆರೆಗುಡ್ಡೆ, ಹಿಂದೂ ಜನಜಾಗೃತಿ ವೇದಿಕೆಯ ಮೂಡಬಿದಿರೆಯ ತಾಲೂಕು ಪ್ರಚಾರ ಪ್ರಮುಖ ರಾಜೇಶ್ ಕೋಟ್ಯಾನ್, ವೇದಿಕೆಯ ಯುವ ವಾಹಿನಿ ಸಂಯೋಜಕ ಕಾರ್ತಿಕ್ ಕುಲಾಲ್, ಕಾರ್ಯದರ್ಶಿ ಸಂದೀಪ್ ಹೆಗ್ಡೆ, ಸನ್ಮತ್ ಜೈನ್, ಶಾಲಿನಿ, ಸುಕೇಶ್ ಶೆಟ್ಟಿ ಶಿರ್ತಾಡಿ, ಕೆಲ್ಲಪುತ್ತಿಗೆ ಬೂತರಾಜ ಘಟಕದ ಅಧ್ಯಕ್ಷ ಜಗದೀಶ್ ಕೋಟ್ಯಾನ್, ಶಿರ್ತಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕೋಟ್ಯಾನ್, ಪಡುಮಾರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಶ್ರೀನಾಥ್ ಸುವರ್ಣ ಉಪಸ್ಥಿತರಿದ್ದರು. ಕೆಲ್ಲಪುತ್ತಿಗೆ ಬೂತರಾಜ ಗುಡ್ಡೆ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ಕೋಟ್ಯಾನ್ ಸ್ವಾಗತಿಸಿದರು. ಗಣೇಶ್ ಅಡಿಯೂರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಪ್ರೇಮಶ್ರೀ ವಿ4 ನ್ಯೂಸ್ ಮೂಡಬಿದ್ರೆ.